ಬಂಟ್ವಾಳ ತಾಲೂಕಿನ ವಳಕಟ್ಟೆಯ ಮನೆಯೊಂದರಲ್ಲಿ ಅಪರೂಪದ ಬಿಳಿ ಬಣ್ಣದ ಆಲ್ಬಿನೋ ಹೆಬ್ಬಾವು ಪತ್ತೆಯಾಗಿದ್ದು ಅದನ್ನ ಹಿಡಿದು ಸುರಕ್ಷಿತವಾಗಿ ಮಂಗಳೂರಿನ ಪಿಲಿಕುಳ ನಿಸರ್ಗಧಾಮಕ್ಕೆ ನೀಡಲಾಗಿದೆ. ಇಲ್ಲಿನ ನಿವಾಸಿ ನೌಶಾದ್ ಎಂಬವರ ಮನೆಗೆ ಬಿಳಿ ಬಣ್ಣದ ಹೆಬ್ಬಾವು ಬಂದಿತ್ತು. ನೌಶಾದ್ ಅವರು ಅವರ ಸ್ನೇಹಿತ ಎಂಕೆ ಆಸಿಫ್ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ಅವರು ಉರಗ ತಜ್ಞ ಸ್ನೇಕ್ ಕಿರಣ್ ಅವರಿಗೆ ಮಾಹಿತಿಯನ್ನ ನೀಡಿದ್ರು. ಸ್ಥಳಕ್ಕೆ ಬಂದು ಹಾವನ್ನ ಹಿಡಿದ ಕಿರಣ್ ಅರಣ್ಯ ಇಲಾಖೆಯ ಗಮನಕ್ಕೆ ತಂದು ಅರಣ್ಯ ವಲಯ ಅಧಿಕಾರಿ ಶ್ರೀಧರ್ ಅವರ ಆದೇಶದಂತೆ ಪಿಲಿಕುಳಕ್ಕೆ ಹಾವನ್ನ ನೀಡಿದ್ದಾರೆ. ಇನ್ನು ಸ್ನೇಕ್ ಕಿರಣ್ ಅವರಿಗೆ ಛಾಯಾಗ್ರಾಹಕ ನಿತ್ಯ ಪ್ರಕಾಶ್ ಬಂಟ್ವಾಳ, ವಿಡಿಯೋಗ್ರಾಫರ್ ಪ್ರಸಾದ್ ಅವರು ಸಹಕಾರ ಕೊಟ್ಟಿದ್ದಾರೆ. ಇನ್ನು ಇಂತಹ ಬಿಳಿ ಬಣ್ಣದ ಉರಗಗಳು ಬಲು ಅಪರೂಪವಾಗಿ ಕಾಣಸಿಗುತ್ತವೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಸಿಕ್ಕಿರುವಂತದ್ದು ಎರಡನೇ ಹಾವು. ಈ ಜೀವಗಳು ಹುಟ್ಟುವಾಗ ಚರ್ಮ ವರ್ಣದ್ರವ್ಯದ ಕೊರತೆಯಿಂದ ಹುಟ್ಟುತ್ತವೆ. ಆದ್ದರಿಂದ ಇಂತಹ ಜೀವಿಗಳಿಗೆ ಆಲ್ಬಿನೋ ಅಂತ ಕರೆಯೋದಾಗಿ ಸ್ನೇಕ್ ಕಿರಣ್ ಅವರು ಹೇಳಿದ್ದಾರೆ. ಇನ್ನು ಇಂತಹ ಬಿಳಿ ಬಣ್ಣದ ಹಾವು ಹೆಚ್ಚು ಸಮಯ ಬದುಕೋದಿಲ್ಲ. ಯಾಕೆಂದ್ರೆ ಉಳಿದ ಹಾವುಗಳು ಇದರ ಬಣ್ಣದ ಮೇಲೆ ಆಕರ್ಷಣೆಗೊಳಗಾಗಿ ಇದನ್ನ ತಿಂದು ಬಿಡುತ್ತವೆ. ಆದರೆ ಈ ಹಾವು ಮಾತ್ರ ಇಷ್ಟು ದೊಡ್ಡದಾಗಿ ಬೆಳೆದಿರೋದು ವಿಶೇಷ ಅಂತಾರೆ ಸ್ನೇಕ್ ಕಿರಣ್ ಅವರು.